ಯಂತ್ರದ ಸಹಾಯದಿಂದ ಕಬ್ಬಿನ ಹಾಲನ್ನು ತೆಗೆಯುವುದನ್ನು ನಾವು ಎಲ್ಲಾ ಕಡೆ ನೋಡಿದ್ದೇವೆ. ಆದರೆ ಗಾಣದ ಸಹಾಯದಿಂದ ಕಬ್ಬಿನ ಹಾಲು ತೆಗೆಯುವ ದೃಶ್ಯವನ್ನ ನೀವು ಎಲ್ಲಾದರೂ ನೋಡಿದ್ದೀರಾ? ಹೌದು, ಆಳ್ವಾಸ್ ನುಡಿಸಿರಿಯ ಕೃಷಿ ಸಿರಿಯಲ್ಲಿ ಗಾಣದ ಸಹಾಯದಿಂದ ಕಬ್ಬಿನ ಹಾಲು ತೆಗೆಯುವ ಆಲೆಮನೆ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಜೊತೆಗೆ ಜೋನಿ ಬೆಲ್ಲ ತಯಾರಿಸುತ್ತಿದ್ದ ಆಲೆಮನೆಯು ಎಲ್ಲರ ಗಮನ ಸೆಳೆಯಿತು. ಆಳ್ವಾಸ್ ನುಡಿಸಿರಿಯು 3 ದಿನಗಳ ತನ್ನ ಸಾಂಸ್ಕೃತಿಕ ಸಾಹಿತ್ಯಿಕ ಉತ್ಸವದಲ್ಲಿ ಲೋಕಮುಖಕ್ಕೆ ಪರಿಚಯವಾಗುತ್ತಿರುವ ವಿಚಾರಗಳು ಒಂದೆರಡಲ್ಲ. ಈ ಪೈಕಿ ಆಳ್ವಾಸ್ ಕೃಷಿ ಸಿರಿಯು ಎಲ್ಲರ ಜನಾಕರ್ಷಣೆಯ ಕೇಂದ್ರವಾಗಿ ಅಪಾರ ಮಾಹಿತಿಗಳ ಆಗರ ತಾಣವಾಗಿ ಮಾರ್ಪಟ್ಟಿದೆ. ಈ ಪೈಕಿ ಗಾಣದ ಮೂಲಕ ಕಬ್ಬಿನ ಹಾಲು ಮತ್ತು ಜೋನಿ ಬೆಲ್ಲ ತಯಾರಿಸುವ ಆಲೆಮನೆ ಎಲ್ಲರ ಗಮನ ಸೆಳೆಯುತ್ತಿದೆ. ತೀರ್ಥಹಳ್ಳಿಯ ಅರಕಪಂದ್ಯ ಎಂಬ ಸಣ್ಣ ಹಳ್ಳಿಯಿಂದ ಬಂದ ಈ ಆಲೆಮನೆಯವರು ಇಲ್ಲಿ ಬರೀ ಕಬ್ಬಿನ ಹಾಲು ಮಾತ್ರವಲ್ಲ, ಜೋನಿ ಬೆಲ್ಲವನ್ನ ತಯಾರಿಸಿ ಕೊಡುತ್ತಿದ್ದು ಜನರು ಕಬ್ಬಿನ ಹಾಲಿಗೆ ಮುಗಿಬೀಳುತ್ತಿದ್ದಾರೆ. ವಿಶೇಷವೆಂದರೆ ಈ ಕಬ್ಬಿನ ಹಾಲು ಬಿಡಿಯಾಗಿರುವುದಿಲ್ಲ, ಬದಲಾಗಿ ಗಾಢ ಹಸಿರು ಮಿಶ್ರಿತ ಕಪ್ಪು ಬಣ್ಣದಲ್ಲಿದೆ. ಇಲ್ಲಿ ಬಳಸುವ ಕಬ್ಬನ್ನ ಸಿಪ್ಪೆ ತೆಗೆಯುವುದಿಲ್ಲ, ಒಂದು ಸಲ ಹಿಂಡಿದ ಕಬ್ಬನ್ನ ಮತ್ತೆ ಬಳಸುವುದಿಲ್ಲ. ಆದ್ದರಿಂದ ಇದರ ರುಚಿಯು ಭಿನ್ನವಾಗಿರುತ್ತದೆ. ಜೊತೆಗೆ ಇವರು ತಯಾರಿಸುವ ಜೋನಿ ಬೆಲ್ಲ ವಿಶಿಷ್ಟ ರುಚಿಯನ್ನ ಹೊಂದಿದ್ದು ಕೃಷಿ ಸಿರಿಯಲ್ಲಿ ಅದಕ್ಕೆ ಬೇಡಿಕೆಯೂ ಇದೆಯಂತೆ. ಗಾಣದಿಂದ ತೆಗೆದ ಕಬ್ಬಿನ ಹಾಲನ್ನ ದೊಡ್ಡದಾದ ಬಾಣಲೆಗೆ ಹಾಕಿ ಸುಮಾರು 3:30ರಿಂದ 4 ಗಂಟೆಯ ತನಕ ಕುದಿಸಿದಾಗ ಜೋನಿ ಬೆಲ್ಲ ರೆಡಿಯಾಗ್ತದೆ. ಬಳಿಕ ತಣ್ಣಗೆ ಮಾಡಿ ಡಬ್ಬದಲ್ಲಿ ಹಾಕಿ ಮಾರಲಾಗ್ತದೆ. ಮಾಮೂಲಿ ನಮಗೆ ಅಂಗಡಿಗಳಲ್ಲಿ ಸಿಗುವ ಬೆಲ್ಲಗಳಲ್ಲಿ ಸುಣ್ಣ, ಕಡಲೆ ಹಿಟ್ಟು, ರಾಸಾಯನಿಕ ವಸ್ತುಗಳ ಮಿಶ್ರಣವಿರುತ್ತದೆ. ಆದರೆ ಇಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೆ ಕೇವಲ ಕಬ್ಬಿನ ಹಾಲನ್ನ ಕುದಿಸಿ ಈ ಬೆಲ್ಲ ತಯಾರಿಸಿರುವುದರಿಂದ ಇದು ಗಟ್ಟಿಯಾಗಿರದೆ ಸ್ವಲ್ಪ ಮೆತ್ತಗೆ ಇರುತ್ತದೆ. ಜೊತೆಗೆ ಆರೋಗ್ಯಪೂರ್ಣವಾಗಿಯೂ ಇರುತ್ತದೆ. ಜಾತ್ರೆ, ಕೃಷಿ ಸಮ್ಮೇಳನ ಮೊದಲಾದ ಕಡೆಗಳಲ್ಲಿ ಆಲೆಮನೆಯನ್ನ ತೆಗೆದುಕೊಂಡು ಹೋಗಿ ನಶಿಸಿ ಹೋಗುತ್ತಿರುವ ನಮ್ಮ ಮನೆತನದ ಪಾರಂಪರಿಕ ವೃತ್ತಿಯನ್ನ ಉಳಿಸುವ ಪ್ರಯತ್ನವನ್ನ ಆಲೆಮನೆ ತಂಡ ಮಾಡುತ್ತಿದೆ. ಈ ಮೂಲಕ ಅಳಿದು ಹೋಗುತ್ತಿರುವ ಪ್ರಾಚೀನ ಪದ್ಧತಿಯೊಂದನ್ನು ಪರಿಚಯಿಸುವ ಕೆಲಸವನ್ನ ಮಾಡಲಾಗುತ್ತಿದೆ. ನ್ಯೂಸ್ ಬ್ಯೂರೋ V4 News 24/7 ಮೂಡುಬಿದಿರೆ.